ಕುಸಿದು ಬಿದ್ದ ದೇರಂಬಳ ಸೇತುವೆಗೆ ಯಂಗ್ ಡೆಮೊಕ್ರಾಟ್ಸ್ ಜಿಲ್ಲಾ ನಾಯಕರು ಭೇಟಿ. ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಮೀಂಜ ಗ್ರಾಮ ಪಂಚಾಯತ್ ಮತ್ತು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅನ್ನು ಸಂಪರ್ಕಿಸುವ ದೇರಂಬಳ ಸೇತುವೆ ಕುಸಿದು 4 ವರ್ಷಗಳಾದರೂ ಅದರ ಮರು ನಿರ್ಮಾಣಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಯಂಗ್ ಡೆಮೊಕ್ರಾಟ್ಸ್ ಕಾಸರಗೋಡು ಜಿಲ್ಲಾ ನಾಯಕರು ಪ್ರತಿಭಟನೆ ವ್ಯಕ್ತಪಡಿಸಿದರು. ಪ್ರಸ್ತುತ ಕುಸಿದಿರುವ ಸೇತುವೆಯ ಮೇಲ್ಭಾಗದಲ್ಲಿ ಕಂಗಿನ ದಿಮ್ಮಿಗಳನ್ನು ಬಳಸಿ ನಿರ್ಮಿಸಿರುವ ತಾತ್ಕಾಲಿಕ ಕಾಲುದಾರಿಯ ಮೂಲಕ ವಿದ್ಯಾರ್ಥಿಗಳು ಸೇರಿದಂತೆ 100 ಜನರು ಪ್ರತಿದಿನ ಜೀವವನ್ನು ಪಣಕ್ಕಿಟ್ಟು ಸಂಚರಿಸುತ್ತಿದ್ದಾರೆ. ಕಳೆದ ದಿವಸವೂ ಯುವತಿಯೋರ್ವಳು ನದಿಗೆ ಬಿದ್ದ ಸಂದರ್ಭದಲ್ಲಿ ಸಮೀಪದಲ್ಲಿದ್ದ ರೈತನು ಸಮಯೋಚಿತವಾಗಿ ರಕ್ಷಣಾ ಕಾರ್ಯ ನಡೆಸಿದ್ದರಿಂದ ದೊಡ್ಡ ದುರಂತ ತಪ್ಪಿತು. ಆದರೂ ಈ ವಿಷಯದಲ್ಲಿ ಅಧಿಕಾರಿಗಳು ಗಂಭೀರವಾಗಿ ಮಧ್ಯಪ್ರವೇಶಿಸದಿರುವುದು ಜನರ ಮೇಲಿನ ನಿರ್ಲಕ್ಷ್ಯದ ಪರಮಾವಧಿಯಾಗಿದೆ ಎಂದು ನಾಯಕರು ಆರೋಪಿಸಿದರು. ಜನರ ಜೀವ ಮತ್ತು ಸಂಚಾರ ಸುರಕ್ಷತೆಯನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ದೇಲಂಪಾಡಿ ಸೇತುವೆಯ ಮರು ನಿರ್ಮಾಣ ಕಾರ್ಯವನ್ನು ತಕ್ಷಣ ಆರಂಭಿಸಬೇಕು. ಅದುವರೆಗೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರ ಸಂಚಾರಕ್ಕೆ ಸುರಕ್ಷಿತ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಸಂಬಂಧಿತ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಯಂಗ್ ಡೆಮೊಕ್ರಾಟ್ಸ್ ಜಿಲ್ಲಾ ನಾಯಕರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಯಂಗ್ ಡೆಮೊಕ್ರಾಟ್ಸ್ ಜಿಲ್ಲಾ ಸಂಚಾಲಕ ಕಬೀರ್ ಬ್ಲಾಕೋರ್ಡ್, ಜಿಲ್ಲಾ ಜಂಟಿ ಸಂಚಾಲಕ ಶರೀಫ್ ಪಾವೂರು, ಜಿಲ್ಲಾ ಸಮಿತಿ ಸದಸ್ಯರಾದ ಸುಹೈಲ್, ತಾಜುದ್ದೀನ್ ಉಪ್ಪಳಗೇಟ್, ರಿಯಾಸ್ ಕುನ್ನಿಲ್ ಹಾಗೂ ಎಸ್ಡಿಪಿಐ ಸದಸ್ಯರಾದ ಲತೀಫ್ ಚಿಗುರುಪಾದೆ, ರಜಾಕ್ മിയപ്പദോ ಮತ್ತು ഷാനവാസ് മീഞ്ച ഉപസ്ഥിതരിದ್ದರು. ദേരമ്പള മീഞ്ച പഞ്ചായത്തും മംഗൾപാടി പഞ്ചായത്ത് ബന്ധിപ്പിക്കുന്ന പാലത്തിലാണ്. ഈ പാലം കഴിഞ്ഞ 4 വർഷമായിട്ട് തകർന്നടിഞ്ഞിരിക്കുകയാണ്. ഈ പാലത്തിലൂടെ 100 കണക്കിന് ആളുകളാണ് യാത്ര ചെയ്തുകൊണ്ടിരിക്കുന്നത്. പ്രത്യേകിച്ചിട്ടും കുട്ടികളാണ്. സ്കൂളിലേക്ക് പോകുന്ന കുട്ടികളെ ആശ്രയിക്കുന്ന ഒരു പാലമാണ്. ഇവിടെ അധികൃതരും അധികാരികളും 4 വർഷമായിട്ട് അടിഞ്ഞിട്ടും ഇതിനെതിരെ ഒരു നടപടി പോലും സ്വീകരിച്ചു അനാസ്ഥയാണ്. ഇത് എത്രയും പെട്ടെന്ന് ഇതിനൊരു പരിഹാരം ഉണ്ടാക്കി ഇവിടുത്തെ ജനങ്ങൾക്ക് സഞ്ചാരയോഗ്യമാക്കി കൊടുക്കണമെന്ന് ഞങ്ങൾക്ക് ആവശ്യപ്പെട്ടു. 4 വർഷമായിട്ട് തകർന്നിട്ടും ഇവിടെയുള്ള ജനപ്രതിനിധികള്, ഇവിടെയുള്ള പഞ്ചായത്തുകള്, ബന്ധപ്പെട്ട അധികാരികള് ഇതിനെ തിരിഞ്ഞു നോക്കാതെ ഇത്തരത്തിലുള്ള അപകടമുണ്ടാക്കുന്നതിന് വേണ്ടി മാത്രം ഇവർ മുന്നോട്ട് വരുന്നത് വളരെ പ്രതിഷേധാർഹമാണ്. ഇവിടെ ഒരുപാട് കുട്ടികളാണ് ഈ പാലത്തിലൂടെ സ്കൂളിലേക്ക് പോയിക്കൊണ്ടിരിക്കുന്നത് എന്നുകൂടി നമ്മൾ മനസ്സിലാക്കണം. അതുകൊണ്ട് ഇതിനെ കൃത്യമായി ഒരു പാലം അടിയന്തരമായി നിർമ്മിക്കണമെന്ന് യംഗ് ഡെമോക്രാറ്റ്സ് കാസർഗോഡ് ജില്ലാ കമ്മിറ്റി ആവശ്യപ്പെടുകയാണ്.